ಹರುಷದ ಹೊನಲು ಹರಿದಿದೆ ದೇವ ನಮ್ಮಯ ಹೃದಯದಲ್ಲಿ, ಸೇರಿಗೆ ಬಿಂದು ಪೂಜಿಸಲೆಂದು ಕೃತಜ್ಞತೆಯಿಂದಲೇ ಸಾಗಿದೆ ದೇವ ಸನ್ನಿಧಿ ತೊರೆದು ಪಾಪವ ಕೈಯುತ್ತಲೇ. ಬಂದೆವು ದೇವ ಸನಿಯಕ್ಕೆ ನಿಮ್ಮ ಕೃತಜ್ಞತೆಯನ್ನು ಬೇಡುತ್ತಲೇ, ಕ್ಷಮೆಯನ್ನು ಬೇಡುತ್ತಲೇ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆಯು ಸಂತ ಗೊನ್ಸಾಲೋ ಗಾರ್ಸಿಯಾ ಇವರ ಸ್ಮರಣೆಯನ್ನು ಮಾಡುತ್ತದೆ. ಇವರು ಭಾರತ ಮೂಲದ ಮೊದಲನೆಯ ಸಂತರು. ವಸಾಯಿಯ ಉತ್ತರ ಮುಂಬೈನಲ್ಲಿ 1557ರಲ್ಲಿ ಹುಟ್ಟಿ ದೂರದ ಜಪಾನಿಗೆ ಒಬ್ಬ ಫ್ರಾನ್ಸಿಸ್ಕನ್ ಮಿಷನರಿಯಾಗಿ ಹೋಗಿ ತಮ್ಮ ಜೀವವನ್ನೇ ಪ್ರಭುವಿಗೋಸ್ಕರ ಸಮರ್ಪಿಸುತ್ತಾರೆ. ಇಂತಹ ಧೀರ ಪ್ರಭುವಿನ ಅನುಯಾಯಿಯ ಸ್ಮರಣೆಯನ್ನು ಮಾಡುತ್ತಿರುವ ನಾವು ಅವರಂತೆ ಜೀವಿಸಲು, ಪ್ರಭುವಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿಗಳ ಮೂಲಕ ಸಾರಲು ಬೇಕಾದ ವರಪ್ರಸಾದಗಳನ್ನು ಈ ಬಲಿಪೂಜೆಯಲ್ಲಿ ನಾವು ಬೇಡೋಣ. ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಲು ನಾವು ಮಾಡಿದ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ಅವುಗಳಿಗೋಸ್ಕರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೆ ನಿಮಗೂ ಯೋಚನೆಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಗೆ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಪ್ರಾರ್ಥಿಸೋಣ. ದೇವರೇ, ಸಕಲ ಸಂತರ ಶಕ್ತಿಯು ನೀವೇ. ಶಿಲುಬೆಯ ರಹಸ್ಯದ ಮೂಲಕ ನೀವು ಸಂತ ಗೊನ್ಸಾಲೋ ಗಾರ್ಸಿಯಾ ಅವರನ್ನು ರಕ್ತ ಸಾಕ್ಷ್ಯದ ವಿಜಯದಿಂದ ಅಲಂಕರಿಸಿದಿರಿ. ಅವರ ಬಿನ್ನಹದ ಮೂಲಕ ನಾವು ಮರಣ ಪರ್ಯಂತರ ವಿಶ್ವಾಸದಲ್ಲಿ ನಿಷ್ಠಾವಂತರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ಎಲ್ಲ ವಿಷಯಗಳಲ್ಲೂ ದೇವರ ದಾಸರೆಂದು ತೋರಿಸಿಕೊಳ್ಳುತ್ತೇವೆ. ಕಷ್ಟ ಸಂಕಟಗಳಲ್ಲೂ ದುಃಖ ದುರಿತಗಳಲ್ಲೂ ತಾಳ್ಮೆಯಿಂದ ವರ್ತಿಸಿದ್ದೇವೆ. ಏಟು ಪೆಟ್ಟುಗಳನ್ನು ತಿಂದಿದ್ದೇವೆ, ಸೆರೆಮನೆ ವಾಸ ಅನುಭವಿಸಿದ್ದೇವೆ, ಕೋಪ ಕ್ರಾಂತಿಗಳಿಗೆ ಗುರಿಯಾಗಿದ್ದೇವೆ, ಮೈಮುರಿಯೇ ದುಡಿದಿದ್ದೇವೆ, ನಿದ್ದೆಗೆಟ್ಟು ಬಳಲಿದ್ದೇವೆ, ಊಟವಿಲ್ಲದೆ ಸೊರಗಿದ್ದೇವೆ. ನಿರ್ಮಲ ಮನಸ್ಸು, ಸನ್ಮತಿ, ಸಹನೆ, ಸದಯತೆಯಿಂದಲೂ ಪವಿತ್ರಾತ್ಮ, ನಿಷ್ಕಪಟ ಪ್ರೇಮ, ಸತ್ಯೋಕ್ತಿ, ದೈವಶಕ್ತಿ ಇವುಗಳಿಂದಲೂ ನಾವು ದೇವರ ದಾಸರೆಂದು ತೋರ್ಪಡಿಸುತ್ತೇವೆ. ರಕ್ಷಿಸಲು ಎದುರಿಸಲು ಧರ್ಮವೆಂಬ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದೇವೆ. ಮಾನ ಅವಮಾನ, ಕೀರ್ತಿ ಅಪಕೀರ್ತಿ ಎರಡನ್ನೂ ಅನುಭವಿಸುತ್ತಿದ್ದೇವೆ. ಸತ್ಯವಾದಿಗಳು ನಾವಾದರೂ ಮಿಥ್ಯವಾದಿಗಳು ಎಂದೆನಿಸಿಕೊಂಡಿದ್ದೇವೆ. ಪ್ರಖ್ಯಾತರಾಗಿದ್ದರೂ ಖ್ಯಾತರಹಿತರಾಗಿದ್ದೇವೆ. ಬದುಕಿದ್ದರೂ ಸತ್ತವರೆನಿಸಿಕೊಂಡಿದ್ದೇವೆ. ಶಿಕ್ಷೆಗೆ ಗುರಿಯಾಗಿದ್ದರೂ ಇನ್ನೂ ಕೊಲೆಗೆ ಈಡಾಗದೇ ಇದ್ದೇವೆ. ದುಃಖ ಪಡುತ್ತಿದ್ದರೂ ಸದಾ ಸಂತೋಷದಿಂದ ಇದ್ದೇವೆ. ದರಿದ್ರರಾಗಿದ್ದರೂ ಅನೇಕರನ್ನು ಧನವಂತರನ್ನಾಗಿಸುತ್ತಿದ್ದೇವೆ. ನಾವು ಏನೂ ಇಲ್ಲದವರಾಗಿದ್ದರೂ ಎಲ್ಲವನ್ನು ಪಡೆದವರಂತೆ ಇದ್ದೇವೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನಗಾಧಾರ ಪ್ರಭು ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನಗಾಧಾರ ಪ್ರಭು ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನ್ನ ಆಶ್ರಯಗಿರಿ ದುರ್ಗಸ್ಥಾನವಾಗಿರು ನೀನೇ. ಕೈ ಹಿಡಿದು ನಡೆಸೆನ್ನನು ನಿನ್ನ ನಾಮ ನಿಮಿತ್ತ. ನೀ ನನಗೆ ಪೊರೆ ಬಂಡೆ, ಸ್ಥಿರ ಕೋಟೆ ಕೊತ್ತಲ. ನನಗಾಧಾರ ಪ್ರಭು ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ನಾನಾದರೂ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲೇ. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನ್ನು. ನನಗಾಧಾರ ಪ್ರಭು ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ಬೆಳಗಿಸಲಿ ದಾಸನನ್ನು ನಿನ್ನ ಮುಖ ತೇಜವು. ಕಾಪಾಡಲಿ ಎನ್ನನು ನಿನ್ನಂತ ಪ್ರೇಮವು. ಪಾರು ಮಾಡುವುದವರನ್ನು ನಿನ್ನ ಸಾನ್ನಿಧ್ಯ ಸೆರಗು. ಜನರೊಳಸಂಚಿನಿಂದ ದೂರವಿಡುವುದವರನ್ನು ನಿನ್ನಾಸರೆಯು ವ್ಯಾಜ್ಯ ಮಾಡುವ ಜಿಹ್ವೆಯಿಂದ. ನನಗಾಧಾರ ಪ್ರಭು ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ಅಲ್ಲೇಲುಯಾ, 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 ಅಲ್ಲೇಲುಯಾ. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ಸ್ವರ್ಗ ಸಾಮ್ರಾಜ್ಯ ಅವರದು. ಅಲ್ಲೇಲುಯಾ, 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 ಅಲ್ಲೇಲುಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು. ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ
ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರರನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಶಿಷ್ಯರಾಗುವುದು ಸೊಬಗು, ಆದರೆ ಅದು ಸುಲಭವಲ್ಲ. It is beautiful to be a disciple of Christ, but it is never easy. ಏಕೆಂದರೆ ಯೇಸುವಿನ ಶಿಷ್ಯರಾಗುವುದು ಕುರಿಗಳಾದ ನಾವು ತೋಳಗಳ ಮಧ್ಯೆ ಜೀವಿಸಿದಂತೆ. ಪ್ರೀತಿ, ಮಮತೆ, ನ್ಯಾಯ, ನೀತಿ ಹಾಗೂ ಕ್ಷಮೆಯ ಜೀವನವನ್ನು ಜೀವಿಸುವಾಗ ಅನ್ಯಾಯ, ಅನೀತಿ, ದ್ವೇಷ, ಸ್ವಾರ್ಥವೆಂಬ ತೋಳಗಳು ನಮ್ಮನ್ನು ಮುಗಿಸಿಬಿಡಲು ಪ್ರಯತ್ನಿಸುತ್ತವೆ. ಏಕೆಂದರೆ ನಾವು ಮಾಡುವ ಒಳ್ಳೆಯ ಕಾರ್ಯ, ನಾವು ಸಾರುವ ಪ್ರಭುವಿನ ಶುಭ ಸಂದೇಶ ಅವರಿಂದ ಸಹಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಪ್ರಭುವಿನ ಕಾಲದಲ್ಲೂ ಪ್ರಭುವನ್ನು ಮುಗಿಸಲು ನೋಡಿ ಅವರು ಮುಗಿಸಿದರು ಅಂದುಕೊಂಡರು, ಆದರೆ ದೇವರ ವಾಕ್ಯ ಮುಗಿಯುವುದಿಲ್ಲ. ಪ್ರಭುವನ್ನು ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಸತ್ಯವನ್ನು ಸಾರುವಾಗ, ನೀತಿಯನ್ನು ಎತ್ತಿ ಹಿಡಿಯುವಾಗ, ದೀನ ದಲಿತರ ಬೆನ್ನೆಲುಬಾಗಿ ನಾವು ನಿಂತಾಗ ಅನ್ಯಾಯ, ಅನೀತಿ, ಮೋಸ, ವಂಚನೆಯನ್ನು ಸಾರುವ ತೋಳಗಳು ನಮ್ಮನ್ನು ಬಿಟ್ಟಾವೆ? ಖಂಡಿತಲೂ ಬಿಡುವುದಿಲ್ಲ. ಅವರ ಪ್ರಯತ್ನವನ್ನು ಅವರು ಮಾಡುವರು. ಆದರೂ ನಾವು ಯೇಸುವಿನ ಶಿಷ್ಯರಾಗಿ ಜೀವಿಸಬೇಕು. ಯೇಸುವಿನ ಶಿಷ್ಯರಾದ ಅನುಯಾಯಿಗಳಾದ ನಾವು ಸದಾ ಯೇಸು ಕಲಿಸಿಕೊಟ್ಟ ಆ ದಾರಿಯಲ್ಲಿ ನಾವು ನಡೆಯಬೇಕು. ಅವರು ನಮಗೆ ನೀಡಿದ ಬೋಧನೆಯ ಪ್ರಕಾರ ನಮ್ಮ ಜೀವನವನ್ನು ನಾವು ಜೀವಿಸಬೇಕು. ಅದನ್ನೇ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಕೇಳಿದೆವು. ಯೇಸುವಿಗೋಸ್ಕರ ನಾವು ಜೀವಿಸುವಾಗ ಎಂಥ ಕಷ್ಟ ನಮಗೆ ಬಂದರೂ, ಎಂತಹ ತೊಂದರೆಗೆ ನಾವು ಈಡಾದರೂ ಪ್ರಭುವು ನಮ್ಮನ್ನು ರಕ್ಷಿಸುತ್ತಾರೆ. ಇಂತಹ ಧೈರ್ಯದ ವಾಕ್ಯವನ್ನು ಪ್ರಭುವು ನಮಗೆ ನೀಡುತ್ತಾರೆ. ನೀವು ಏನು ಮಾತನಾಡಬೇಕು, ಏನು ಮಾಡಬೇಕು, ಯಾವ ಉತ್ತರವನ್ನು ನೀಡಬೇಕು, ಇದರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಎಲ್ಲವೂ ನಿಮಗೆ ಕೊಡಲಾಗುವುದು. ಆದರೆ ನೀವಿಷ್ಟೇ ಮಾಡಬೇಕು, ಭರವಸೆಯಿಂದ ನಿಷ್ಠಾವಂತರಾಗಿ ನನ್ನನ್ನು ಹಿಂಬಾಲಿಸಿ ಮುಂದೆ ಏನು ಮಾಡಬೇಕು ಅದನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಯಾಕೆಂದರೆ ನಾನೇ ದಾರಿ, ನಾನೇ ಬೆಳಕು, ನಾನೇ ಜೀವ. ನಮ್ಮ ಜೊತೆ ಇರುವ ಈ ಪ್ರಭು ನಮ್ಮನ್ನು ರಕ್ಷಿಸುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ. ಆದರೆ ನಾವು ಅವರ ನಿಜವಾದ ಅನುಯಾಯಿಗಳಾಗಿ ಜೀವಿಸಬೇಕು. ಇದನ್ನೇ ಇವತ್ತಿನ ಸಂತ ಗೊನ್ಸಾಲೋ ಗಾರ್ಸಿಯಾ ಇವರು ತೋರಿಸಿಕೊಟ್ಟರು. ಪ್ರಭುವಿಗೋಸ್ಕರ ಒಬ್ಬ ಮಿಷನರಾಗಿ ದೂರದ ದೇಶಕ್ಕೆ ಹೋಗಿ ತನ್ನ ಜೀವನವನ್ನೇ ಸಮರ್ಪಿಸಿದರು. ತಾನು ಜೀವಿಸುವಾಗಲೂ ತಾನು ಸಾಯುವಾಗಲೂ ಪ್ರಭುವಿನ ವಾಕ್ಯವನ್ನು ಸಾರುವೆನು. ಇಂತಹ ಒಂದು ಸಂತೋಷದಾಯಕ ಜೀವನವನ್ನು ಅವರು ಜೀವಿಸಿ ಪ್ರಭುವಿನ ಶುಭ ಸಂದೇಶವಾದರು. ನಾವು ಕೂಡ ಅವರಂತೆ ನಮ್ಮ ಜೀವನದಲ್ಲಿ ಪ್ರಭುವಿನ ಶುಭ ಸಂದೇಶವಾಗೋಣ. ಎಂಥ ಪ್ರತಿಭಟನೆ ಬಂದರೂ ನಾವು ನ್ಯಾಯಕ್ಕೋಸ್ಕರ ಜೀವಿಸೋಣ, ಸತ್ಯವನ್ನು ಸಾರೋಣ, ಪ್ರೀತಿ,
ಮಮತೆಯನ್ನು ಹಂಚೋಣ. ಖಂಡಿತವಾಗಿಯೂ ನಾವು ಯೇಸುವಿನ ಶುಭ ಸಂದೇಶ ಹಾಗೂ ಅವರ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಲು ನಮಗೆ ಖಂಡಿತ ಸಾಧ್ಯವಾಗುವುದು. ಇದಕ್ಕೋಸ್ಕರ ಈ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಅನುದಿನ ನಾ ಬರುವೆ ನಿನ್ನ ಸನ್ನಿಧಾನದಲ್ಲಿ, ಈ ಜೀವ ಇರುವವರೆಗೂ ನನ್ನದೆಲ್ಲ ಅರ್ಪಿಸುವೆನು. ಜೀವಿಪ ನನ್ನ ದೇವನೇ, ನೀನೆ ನನಗೆ ಜೀವ, ಜೀವವ ನೀ ನೀಡುತ್ತಾ ನನಗೆ ತಂದೆ ಜೀವ. ಆತ್ಮವ ಪೋಷಿಸಲು ರೊಟ್ಟಿಯಾದೆ ನೀನು, ರಕ್ತವ ಚೆಲ್ಲುತ್ತಲೇ ರಕ್ಷೆಯಾದೆ ನೀನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯ ಮಹಿಮೆಗಾಗಿಯೂ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿ. ಪ್ರಭು ಸಂತ ಗೊನ್ಸಾಲೋ ಗಾರ್ಸಿಯಾ ಅವರ ಅಮೂಲ್ಯ ರಕ್ತ ಸಾಕ್ಷ್ಯದ ಸ್ಮರಣಾರ್ಥ ಈ ಪೂಜ್ಯ ಬಲಿಪೀಠದ ಮೇಲೆ ನಾವು ಅರ್ಪಿಸುತ್ತಿರುವ ಕಾಣಿಕೆಗಳನ್ನು ದಯೆಯಿಂದ ಈಕ್ಷಿಸಿರಿ. ನಿಮಗೆ ಸೇವೆ ಸಲ್ಲಿಸುತ್ತಿರುವ ಈ ರಹಸ್ಯಗಳಿಂದಲೇ ನಿಮ್ಮ ಸೇವಕರಾದ ನಾವು ಶುದ್ಧರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತಸಾಕ್ಷಿ ಗೊನ್ಸಾಲೋ ಗಾರ್ಸಿಯಾ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೂ ಹಿಯದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಬ್ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನು ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷರೊಂದಿಗೂ, ಸಂತ ಗೊಂಜಾಲೋ ಗ್ರಾಸಿಯಾ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ.
ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವದಾತನೇ ನನ್ನ ಯೇಸುವೆ, ನನ್ನಲ್ಲಿ ನೆಲೆಸಲು ಬಾ. ಜೀವದೊಡೆಯನೇ, ನಿನ್ನ ಆತ್ಮದಿ ನನ್ನನ್ನು ಸ್ಪರ್ಶಿಸಬಾ. ಎನ್ನ ಹೃದಯವು ನಿನಗಾಗಿಯೇ, ಎನ್ನ ಮಿಡಿತವು ನಿನಗಾಗಿಯೇ. ನನ್ನೊಳು ನೀನಿರಬಾ. ಜೀವದಾತನೇ ನನ್ನ ಯೇಸುವೆ, ನನ್ನಲ್ಲಿ ನೆಲೆಸಲು ಬಾ. ನನ್ನ ಉಸಿರು ಎಂದು, ನನ್ನ ಜೀವವು ಎಂದು ನಿನ್ನ ಕರುಣೆಯೇ. ನನ್ನ ಹೃದಯ ಎಂದು ಎಂದೆಂದಿಗೂ ನಿನ್ನ ನೆನಪಲ್ಲೇ. ನಿನ್ನ ಮಾರ್ಗದಿ ನಾ ಬಾಳಲು ಸನಿಹಕ್ಕೆ ಕರೆದವರೇ. ಎಂದಿಗೂ ಎಂದೆಂದಿಗೂ ನನ್ನ ಬಾಳು ನಿನ್ನೊಂದಿಗೆ. ಜೀವದಾತನೇ ನನ್ನ ಯೇಸುವೆ, ನನ್ನಲ್ಲಿ ನೆಲೆಸಲು ಬಾ. ಜೀವದೊಡೆಯನೇ, ನಿನ್ನ ಆತ್ಮದಿ ನನ್ನನ್ನು ಸ್ಪರ್ಶಿಸಬಾ.
ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಸಂಸ್ಕಾರದಿಂದ ಪೋಷಿತರಾದ ನಾವು ಸಂತ ಗೊನ್ಸಾಲೋ ಗಾರ್ಸಿಯಾ ಅವರ ಆದರ್ಶವನ್ನು ಅನುಸರಿಸುವಂತೆ ಮಾಡಿರಿ. ನಿಮ್ಮ ಪುತ್ರರ ಪ್ರೀತಿ ಹಾಗೂ ಯಾತನೆಯ ಗುರುತುಗಳನ್ನು ನಮ್ಮ ಮನಗಳಲ್ಲಿ ಹೊತ್ತು ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಆನಂದದಿಂದ ಅನುಭವಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆಯೂ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸುವೆ ಸ್ತೋತ್ರ, ಹೃದಯವ ಅರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ನೀನೆ ನನ್ನ ಬಾಳಿನ ಬೆಳಕು, ನೀನೆ ನನ್ನ ಒಡಲಿನ ಉಸಿರು. ನುಡಿಸು ಎನ್ನಲಿ ನಿನ್ನ ನಾಮ, ನುಡಿಸು ಎನ್ನಲಿ ನಿನ್ನ ನಾಮ. ಸಾರುವೆ ಜಗದಿ ಪೂಜ್ಯ ನಾಮ, ಯೇಸುವೆ ಸ್ತೋತ್ರ. ಹೃದಯವ ಅರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನಲ್ಲೇ. ಪುತ್ರರೊಡಗೂಡಿ ಅರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.